ಗಂಡನಿಂದ ವಿಚ್ಛೇದನಗೊಂಡ ಮಹಿಳೆಯೋರ್ವಳು ಮಾನಸಿಕ ಅಸ್ವಸ್ಥತೆಗೆ ಜಾರಿ ಉಡುಪಿಯ ರಥಬೀದಿಯಲ್ಲಿ ಅಮಾನವೀಯವಾಗಿ ದಿನ ಕಳೆಯುತ್ತಿರುವುದರ ಬಗ್ಗೆ ಮಾಹಿತಿ ಪಡೆದ ಸಮಾಜ ಸೇವಕ ವಿಶ್ವಶೆಟ್ಟಿಯವರು ನಗರದ ಮಹಿಳಾ ಠಾಣೆ ಹಾಗೂ ಸಖಿ ಸೆಂಟರ್ನ ಸಿಬ್ಬಂದಿಗಳ ನೆರವಿನಿಂದ ಆಕೆಯನ್ನು ರಕ್ಷಿಸಿ ಕಾಸರಗೋಡು ಮಂಜೇಶ್ವರದ ಸಾಯಿ ಸೇವಾಶ್ರಮಕ್ಕೆ ಮಂಗಳವಾರ ದಾಖಲಿಸಿದ್ದಾರೆ. ಮಹಿಳೆಯನ್ನ ಸಾಗರ ಮೂಲದ ವೀಣಾ ಕಾಮತ್ ಎಂದು ಗುರುತಿಸಲಾಗಿದ್ದು ಮದುವೆಯಾಗಿ ವಿಚ್ಛೇದನಗೊಂಡಿದ್ದರು. ಈ ಹಿಂದೆಯೂ ಇದೇ ರೀತಿ ಬೀದಿ ಪಾಲಾಗಿದ್ದ ಅವರನ್ನ ವಿಶ್ವಶೆಟ್ಟಿಯವರು ಉಡುಪಿ ಪೊಲೀಸರ ಸಹಾಯದಿಂದ 2 ಬಾರಿ ರಕ್ಷಿಸಿ ಆಕೆಯ ತಂದೆಯ ವಶಕ್ಕೆ ಒಪ್ಪಿಸಿದ್ರು. ಸರಿ ಇಲ್ವಾ? ಸರಿ ಇಲ್ಲದವ್ರ ಹತ್ರ ಬರ್ಲಿ, ಅಡ್ಡಿಲ್ಲ. ಇಷ್ಟು ಸರಿ ಇದ್ದು ನೀವು ಕರ್ಕೊಂಡ್ ಬಂದ್ರೆ ಆಗ ಅವ್ರು ಬರ್ತಾರೆ, ಯಾಕೆ ಹಾಗೆ ಮಾಡಿದ್ರೆ